ಚಾರ್ಲಿ ಸಿನಿಮಾಗೆ 100% ಟ್ಯಾಕ್ಸ್ ಫ್ರೀ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ. KGF ಚಾಪ್ಟರ್ 2 ಸಿನಿಮಾಗೆ ಯಾಕೆ 100% ಟ್ಯಾಕ್ಸ್ ಫ್ರೀ ಮಾಡಿಲ್ಲ ಅಂತ. ರಾಜ್ಯದಲ್ಲಿ ಅದು ಏನೇನೋ ಸಮಸ್ಯೆಗಳಿವೆ, ಅದು ಬಿಟ್ಟು ಸಿಎಂ ಸಿನಿಮಾವನ್ನು ನೋಡ್ಲಿಕ್ಕೆ ಹೋದ್ರ. ಆದ್ರೆ KGF ಸಿನಿಮಾಗೆ 3 ರಿಂದ 4 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಾಗಿದೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ಸರ್ಕಾರ ಚಾರ್ಲಿ ಸಿನಿಮಾಗೆ 100% ಟ್ಯಾಕ್ಸ್ ಅನ್ನು ಫ್ರೀ ಮಾಡಿದೆ. ಈ ವಿಚಾರವಾಗಿ ಒಂದಿಷ್ಟು ಮಂದಿ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆರಂಭದಲ್ಲಿ ಚಾರ್ಲಿ ಸಿನಿಮಾದ ಬಗ್ಗೆ ಯಾರು ಕೂಡ ನೆಗೆಟಿವ್ ಕಾಮೆಂಟ್ ಅನ್ನು ಮಾಡ್ತಾ ಇರಲಿಲ್ಲ. ಎಲ್ಲ ಕೂಡ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ನಮ್ಮ ಕರ್ನಾಟಕ ಸರ್ಕಾರ ಯಾವಾಗ 100% ಟ್ಯಾಕ್ಸ್ ಫ್ರೀ ಮಾಡ್ತೋ ಈ ವಿಚಾರವನ್ನು ಇಟ್ಕೊಂಡು ಒಂದಿಷ್ಟು ಮಂದಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕಾಗಿ ಚಾರ್ಲಿ ಸಿನಿಮಾಗೆ 100% ಟ್ಯಾಕ್ಸ್ ಅನ್ನು ಫ್ರೀ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈ ಸಿನಿಮಾವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರಿಂದಾಗಿ 100% ಟ್ಯಾಕ್ಸ್ ಅನ್ನು ಮುಖ್ಯಮಂತ್ರಿಗಳು ಫ್ರೀ ಮಾಡಿದ್ರ? ರಾಜ್ಯದಲ್ಲಿ ಅದು ಏನೇನೋ ಸಮಸ್ಯೆಗಳಿವೆ, ಅದು ಬಿಟ್ಟು ಸಿಎಂ ಸಿನಿಮಾವನ್ನು ನೋಡಲಿಕ್ಕೆ ಹೋದ್ರ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಮಂದಿ ಬಾಯಿಗೆ ಬಂದಂತೆ ಕಮೆಂಟನ್ನು ಮಾಡ್ತಿದ್ದಾರೆ. ಈ ಕಮೆಂಟ್ಗಳ ಬಗ್ಗೆ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ನಿಜ, ರಾಜ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳಿವೆ. ಆದರೆ ಮುಖ್ಯಮಂತ್ರಿಗಳಿಗೆ ಅವರದ್ದೇ ಆದಂತಹ ಪರ್ಸನಲ್ ಲೈಫ್ ಕೂಡ ಇದೆ. ಹೀಗಾಗಿ ಅವರು ಸಿನಿಮಾಗೆ ಹೋಗಿದ್ದಾರೆ, ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದೇನೇ ಇರಲಿ, ಇನ್ನು ಈ ಟ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ಕೇವಲ ಚಾರ್ಲಿ ಸಿನಿಮಾಗಷ್ಟೇ 100% ಟ್ಯಾಕ್ಸ್ ಫ್ರೀ ಮಾಡಿದಲ್ಲ, ಅದೆಷ್ಟೋ ಸಿನಿಮಾಗಳಿಗೆ ಕಾಲಕ್ಕೆ 100% ಟ್ಯಾಕ್ಸನ್ನು ಫ್ರೀ ಮಾಡಿದ್ದಾರೆ. ಕೇವಲ ಇದೊಂದೇ ಸಿನಿಮಾ ಅಂತ ಅಲ್ಲ. ಹೀಗಿದ್ದರಿಂದಾಗಿ ಇದೊಂದು ದೊಡ್ಡ ವಿಚಾರವೇ ಅಲ್ಲ. ಇದರೊಂದಿಗೆ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ. ಅದೇನಂತ ಹೇಳಿದ್ರೆ KGF ಚಾಪ್ಟರ್ 2 ಸಿನಿಮಾಗೆ ಯಾಕೆ 100% ಟ್ಯಾಕ್ಸ್ ಫ್ರೀ ಮಾಡಿಲ್ಲ ಅಂತ. ನಿಜ ಹೇಳ್ಬೇಕಂತ ಹೇಳಿದ್ರೆ ಇದೊಂದು ಪ್ರಶ್ನೆನೇ ಅಲ್ಲ, ಇದೊಂಥರ ಉಡಾಫೆ ಪ್ರಶ್ನೆ ಅಂತ ಹೇಳ್ಬೋದು. ಅಲ್ಲಿ ನೆಸಸರಿಯೇ ಇರಲಿಲ್ಲ. ಈ ಟ್ಯಾಕ್ಸ್ ಫ್ರೀ ಮಾಡ್ತಾರೆ ಅಂತ ಸುಖ ಸುಮ್ಮನೆ ಆಗಿ ಮಾಡಲ್ಲ. ಯಾವ ಸಿನಿಮಾಗೂ ಕೂಡ ಸುಖ ಸುಮ್ಮನೆ ಟ್ಯಾಕ್ಸ್ ಫ್ರೀ ಮಾಡಲ್ಲ. ಈಗ KGF ಮತ್ತು ಚಾರ್ಲಿ ಈ ಎರಡು ಸಿನಿಮಾವನ್ನು ತಾಳೆ ಹಾಕಿದರೆ ಅಜಗಜಾಂತರ ವ್ಯತ್ಯಾಸ ಇದೆ ಎರಡು ಸಿನಿಮಾಗಳಲ್ಲೂ ಕೂಡ. KGF ಪಕ್ಕ ರಕ್ತ ಸಿಕ್ತ ಅಧ್ಯಾಯವನ್ನ ತಿಳಿಸುವಂತಹ ಸಿನಿಮಾ. ಇಲ್ಲೆಲ್ಲೂ ಕೂಡ ಮಾನವೀಯತೆಯ ಮೌಲ್ಯ ಆಗಲಿ ಅಥವಾ ಒಂದು ಉತ್ತಮವಾದಂಥ ಸಂದೇಶವಾಗಲಿ ಈ ಸಿನಿಮಾದಲ್ಲಿ ಇಲ್ಲ. ಎಂಟರ್ಟೈನ್ಮೆಂಟ್, ದುಡ್ಡು ಕೊಟ್ಟಿದ್ದೀರಾ, ಸಿನಿಮಾವನ್ನು ನೋಡ್ತೀರಾ, ಖುಷಿಯಾಗಿ ಬರ್ತೀರಾ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದಂಥ ರಾಜಿ ಇಲ್ಲದಂತೆ ನಿರ್ಮಿಸಿದಂತಹ ಕನ್ನಡದ ಅತ್ಯುತ್ತಮ ಸಿನಿಮಾಗಳ ಪೈಕಿ ಈ ಸಿನಿಮಾ ಕೂಡ ಒಂದು. ಈ ಚಿತ್ರದ KGF ಸಿನಿಮಾದ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಭಾರತೀಯ ಚಿತ್ರರಂಗದಲ್ಲಿ ಈ ಮಟ್ಟದ ಕ್ವಾಲಿಟಿಯಲ್ಲಿ ನಿರ್ಮಾಣಗೊಂಡ ಯಾವುದೇ ಸಿನಿಮಾ ಇಲ್ಲ. ಆದರೆ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಈ ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಮಾಡೋದಕ್ಕೆ ಯಾವ ಆಯಾಮದಿಂದಲೂ ಸಾಧ್ಯವಿಲ್ಲ. ಚಾರ್ಲಿ ಹಾಗಲ್ಲ, ಒಂದು ಉತ್ತಮವಾದಂತಹ ಸಂದೇಶವನ್ನು ಜನರಿಗೆ ನೀಡಿದಂತಹ ಸಿನಿಮಾ. ಬೀದಿ ನಾಯಿಗಳ ಬಗ್ಗೆ ಆಗಲಿ ಅಥವಾ ಬ್ರೀಡ್ ಕ್ರಾಸ್ ಮಾಡೋದ್ರಿಂದ ಆಗುವಂತಹ ಅನಾಹುತದ ಬಗ್ಗೆ ಆಗಲಿ, ಪ್ರಾಣಿಗಳ ಬಗೆಗಿನ ಮಾನವೀಯತೆ ಆಗಿರ್ಬೋದು, ಪ್ರಾಣಿಗಳಿಗೂ ಒಂದು ಮನಸ್ಸಿದೆ, ಹೀಗೆ ಅನೇಕವಾದಂತಹ ಸಂದೇಶವನ್ನು ಸಾರುವಂತಹ ಸಿನಿಮಾ. ಈ ಸಿನಿಮಾ ಬಂದಮೇಲೆ ಅದೆಷ್ಟೋ ನಾಯಿಗಳನ್ನು ಅದೆಷ್ಟೋ ಮಂದಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಹೀಗೆ ಚಾರ್ಲಿ ಸಿನಿಮಾದ ಬಗ್ಗೆ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಇದೆ. ಹೀಗಾಗಿಯೇ ಉತ್ತಮ ಸಾಮಾಜಿಕ ಕಳಕಳಿ ಉಳ್ಳಂಥ ಸಿನಿಮಾ ಅನ್ನೋ ವಿಚಾರಕ್ಕಾಗಿಯೇ ಚಾರ್ಲಿ ಸಿನಿಮಾಗೆ 100% ಟ್ಯಾಕ್ಸ್ ಫ್ರೀ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ. ಆದರೆ KGFನಲ್ಲಿ ಅವ್ಯಾವುದೂ ಇಲ್ಲ. ಉತ್ತಮ ಸಂದೇಶ ಇಲ್ಲ, ಸಮಾಜದ ಪರಿವರ್ತನೆ ಇಲ್ಲ, ಏನೂ ಇಲ್ಲ. ಹೀಗಾಗಿದ್ದರಿಂದಾಗಿ KGF ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಹೀಗಾಗಿ ಈ ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಮಾಡುವಂಥ ನೆಸಸರಿ ಇಲ್ಲವೇ ಇಲ್ಲ. ಹಾಗೆ ನೋಡಿದರೆ KGF ಸಿನಿಮಾಗೆ ಟಿಕೆಟ್ ಬೆಲೆ ಎಷ್ಟಿತ್ತು, ಚಾರ್ಲಿ ಸಿನಿಮಾಗೆ ಇರುವಂತಹ ಬೆಲೆ ಎಷ್ಟು? ಚಾರ್ಲಿ ಸಿನಿಮಾಗೆ ಯಾವುದೇ ರೀತಿಯಾದಂತಹ ದರದಲ್ಲಿ ಮಹತ್ತರವಾದಂತಹ ಬದಲಾವಣೆ ಆಗಿಲ್ಲ. ಆದರೆ KGF ಸಿನಿಮಾಗೆ 3 ರಿಂದ 4 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಾಗಿದೆ. 100 ರೂಪಾಯಿ ಇದ್ದಂಥ ಚಿತ್ರಮಂದಿರದಲ್ಲಿ 350 ರೂಪಾಯಿ ಟಿಕೆಟ್ ಇತ್ತು. ಆದರೆ ಚಾರ್ಲಿ ಸಿನಿಮಾಗೆ ಎಷ್ಟು ಟಿಕೆಟ್ ಇತ್ತು ಅಷ್ಟೇ ಟಿಕೆಟ್ನಲ್ಲಿ ಸಿನಿಮಾವನ್ನು ಪ್ರದರ್ಶನ ಮಾಡಲಾಯಿತು. ಹೀಗಾಗಿ KGF ಸಿನಿಮಾಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಫ್ರೀ ಮಾಡುವಂತಹ ಅವಶ್ಯಕತೆ ಇಲ್ಲ. ಅದೇನೇ ಇರಲಿ, ಇದೀಗ ಚಾರ್ಲಿ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ಮೊದಲ ವಾರ ಈ ಸಿನಿಮಾಗೆ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಇತ್ತು, 2ನೇ ವಾರಕ್ಕೂ ಕೂಡ ಅದೇ ಮಟ್ಟದ ರೆಸ್ಪಾನ್ಸ್ನಲ್ಲಿ ಈ ಸಿನಿಮಾ ಸಾಗ್ತಾ ಇದೆ. ಒಂದಿಷ್ಟು ವಾರಗಳಲ್ಲಿ ಈ ಸಿನಿಮಾ ಕೂಡ 100 ಕೋಟಿ ಕ್ಲಬ್ ಸೇರೋದಂತೂ ಪಕ್ಕ. ಆದಷ್ಟು ಬೇಗ ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರಿ ಹೊಸ ಇತಿಹಾಸವನ್ನು ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಚಾರ್ಲಿ ಸಿನಿಮಾಗೆ 100% ಟ್ಯಾಕ್ಸ್ ಫ್ರೀ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ. KGF ಚಾಪ್ಟರ್ 2 ಸಿನಿಮಾಗೆ ಯಾಕೆ 100% ಟ್ಯಾಕ್ಸ್ ಫ್ರೀ ಮಾಡಿಲ್ಲ ಅಂತ.
ರಾಜ್ಯದಲ್ಲಿ ಅದು ಏನೇನೋ ಸಮಸ್ಯೆಗಳಿವೆ, ಅದು ಬಿಟ್ಟು ಸಿಎಂ ಸಿನಿಮಾವನ್ನು ನೋಡ್ಲಿಕ್ಕೆ ಹೋದ್ರ. ಆದ್ರೆ ಕೆಜಿಎಫ್ ಸಿನಿಮಾಗೆ 3ರಿಂದ 4 ಪಟ್ಟು ಟಿಕೆಟ್ ಬೆಲೆ ಹೆಚ್ಚಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.